ಕುಂದಾಪುರ ತಾಲೂಕಿನ ಕೇದೂರು ಗ್ರಾಮದ ಶಾನಾಡಿ ಶ್ರೀ ಮಹಾಗಣಪತಿ ಸಪರಿವಾರ ದೇವಸ್ಥಾನದಲ್ಲಿ ನವರಾತ್ರಿಯ ಪ್ರಯುಕ್ತ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಚಂಡಿಕಾ ಯಾಗ ನೆರವೇರಿತು. ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾದ ಶಾನಾಡಿ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಅಜಿತ್ ಕುಮಾರ್ ಹೆಗ್ಡೆ ಶಾನಾಡಿಯವರ ಸೇವಾರ್ಥವಾಗಿ ಚಂಡಿಕಾ ಯಾಗ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಅಜಿತ್ ಕುಮಾರ್ ಹೆಗ್ಡೆಯವರ ಕುಟುಂಬಸ್ಥರು ಕೂಡ ಈ ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡಿದ್ರು. ದೇವಸ್ಥಾನದ ಅರ್ಚಕರಾದ ರಾಘವೇಂದ್ರ ಭಟ್ ಅವರು ಮಾತನಾಡಿ, ಕುಂದಾಪುರದ ಕೆದೂರಿನಲ್ಲಿರುವ ಶಾನಾಡಿ ಶ್ರೀ ಮಹಾಗಣಪತಿ ದೇವಸ್ಥಾನ ಪುರಾತನ ದೇವಸ್ಥಾನವಾಗಿದ್ದು ಭಕ್ತರ ಅಭಿಲಾಷೆಯಂತೆ ವಿವಿಧ ಸೇವೆಗಳನ್ನು ನೆರವೇರಿಸುತ್ತೇವೆ. ನವರಾತ್ರಿಯ ಸಂದರ್ಭದಲ್ಲೂ ಶ್ರೀದೇವಿಗೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತೇವೆ ಎಂದು ಹೇಳಿದರು. ಇಲ್ಲಿ ವರ್ಷಂಪ್ರತಿ ಸೋಣೆ ಆರತಿ ಮತ್ತು ನವರಾತ್ರಿ ಪೂಜೆ ಹಾಗೂ ನಿಮ್ಮ ತಿಂಗಳ ಸಂಕಷ್ಟಹಾರ ಚತುರ್ಥಿ ಹೋಮ ನಡೀತಾ ಇರುತ್ತೆ. ವಿಶೇಷ ಸೇವೆ ಅಂತ ಭಕ್ತರ ಏನೊಂದು ಅಭೀಷ್ಟಗಳು ಏನಿದೆ ಅವನ್ನು ನಾವಿಲ್ಲಿ ಮಾಡ್ತೇವೆ. ಅವರ ಯಾವ ಸೇವೆ ಇದ್ದರೂ ಕೂಡ ಅದನ್ನು ನಾವು ಮಾಡಲಿಕ್ಕಿದ್ದೇವೆ. ಈಗ ಮಾಮೂಲಾಗಿ ನಡೆಯುವಂಥದ್ದು ಸಂಕಷ್ಟ ಚೌತಿ, ತಿಂಗಳು ಸೋಣೆ ಆರತಿ ಮತ್ತು ನವರಾತ್ರಿಯಲ್ಲಿ ಅಮ್ಮನವರಿಗೆ 9 ದಿನದ ನವರಾತ್ರಿ ಪೂಜೆ ಹಾಗೂ ಒಂದು 3-4 ಚಂಡಿಕಾ ಹೋಮ ನವರಾತ್ರಿಯಲ್ಲಿ ಆಗ್ತಾಯಿದೆ. ಇವಾಗ ಚಂಡಿಕಾ ಯಾಗದ ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಕುಂದಾಪುರ.